ಹರೇ ಶ್ರೀನಿವಾಸ. ಇವತ್ತಿನ ಶ್ರೀಕೃಷ್ಣ ವಜ್ರ ಕವಚ ಅಲಂಕಾರ ನೋಡ್ಬೋದು, ಜೊತೆಗೆ ಗೋಪಾಲಕೃಷ್ಣ ಅಲಂಕಾರ ಕೂಡ. ಆನಂತರ ಇವತ್ತಿನ ಮುಖ್ಯ ಪ್ರಾಣದೇವರದು, ಆನಂತರ ಮಹಾಪೂಜೆ, ಇವುಗಳನ್ನೆಲ್ಲ ನೋಡ್ಕೋತಾ ಬನ್ನಿ. ಈ ವಿಡಿಯೋ ಯಾವತ್ತು ನಾನು ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ, ಮೋಸ್ಟ್ಲಿ ನಾಳೆ ಬರುತ್ತೆ ಅನಿಸುತ್ತೆ, ಅಥವಾ ಇವತ್ತು ಸಂಜೆ ನಾನು ಪಬ್ಲಿಕ್ ಮಾಡಿ ನೋಡಬೇಕು, ಅಪ್ಲೋಡ್ ಆಗಬೇಕು ತಾನೇ. ಇಲ್ಲಿ ತುಂಬ ಮಳೆ ಸೆಕೆ ಎಲ್ಲ ಇದೆ, ಸಂಜೆ ನಂತರ ಕರೆಂಟ್ ಇರೋದಿಲ್ಲ, ಮಳೆ ಬರುತ್ತೆ ಎಲ್ಲ ಆಗ್ತಾಯಿದೆ. ಆದ ಕಾರಣ ಇವತ್ತು ಅಥವಾ ನಾಳೆ ಅಪ್ಲೋಡ್ ಆದ ತಕ್ಷಣ ನಿಮಗೆ ತೋರಿಸ್ತೀನಿ. ಆಮೇಲೆ ಮುಳಬಾಗಿಲು, ಅದು ಕೋಲಾದ ಮುಳಬಾಗಿಲಲ್ಲಿ ಸೋದೆ ಸ್ವಾಮಿಗಳು, ಅಲ್ಲಿ ಶ್ರೀಪಾದರಾಜ ಮಠದಲ್ಲಿ ನಡೆಸಿದ ಸಂಸ್ಥಾನ ಪೂಜೆ ಹಾಗೂ ಯತಿದ್ವಾರನಲ್ಲಿ ಕಾಣ್ಬೋದು. ಆನಂತರ ಅಲ್ಲಿ ಆಂಜನೇಯ ದೇವರು, ಶ್ರೀಪಾದರಾಜರ ವೃಂದಾವನ, ಆನಂತರ ನರಸಿಂಹದೇವರನ್ನು ಫಸ್ಟಿಗೆ ನೋಡಿದ್ರಿ ತಾನೆ. ಇವತ್ತು ನೋಡಿ, ಒಂದು ಮಲ್ಟಿ ಕಲರ್ ದೋಸೆನ ತಗೊಂಬಂದಿದ್ದೀನಿ, ತುಂಬ ಹೆಲ್ದಿ ಡಿಶ್ ಇದು. ಮುಂಚಿನ ಹೊತ್ತು ನೋಡಿ, ಅಕ್ಕಿ ಮತ್ತು ಮೆಂತೆ ಸ್ವಲ್ಪ, 1-2 ಲೋಟೆ ಅಕ್ಕಿಗೆ 1 ಚಮಚೆಯಷ್ಟು ಮೆಂತೆ ಹಾಕಿ ನೆನೆ ಹಾಕಿಟ್ಟಿದ್ದೆ. ಆನಂತರ ಆಮೇಲೆ ಜೋಳ ಇರುತ್ತಲ್ಲ, ಜೋಳನ ನೀಟಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ ನೋಡ್ಬೋದು. ಈ ಜೋಳ ಜೊತೆ ಈಗ ಆ ಅಕ್ಕಿನ ನೆನೆಸಿದ್ದ ಅಕ್ಕಿ ಉಂಟಲ್ಲ, ಅದನ್ನ ಹಾಕಿ ರುಬ್ಕೊಳ್ಬೇಕು. ರುಬ್ಬಿ ದೋಸೆ ಹಿಟ್ಟಿನ ಹದಕ್ಕೆ ಮಾಡಿಬಿಟ್ಟು ಓವರ್ ನೈಟ್ ಇಟ್ಟರೆ ಸ್ವಲ್ಪ ಹುಳಿ ಬರುತ್ತೆ. ಹುಳಿ ಬೇಡ ಅನ್ನೋರು ಆಗಿಂದಾಗಿ ಕಲಸಿ ಮಾಡಿ. 2 ಲೋಟೆ ಅಕ್ಕಿಗೆ ನಾನು 3-3.5 ಲೋಟೆಯಷ್ಟು ಜೋಳ ಇತ್ತು, ಅಂದರೆ 2 ತೆನೆ ಜೋಳನ ಹಾಕ್ಕೊಂಡಿದ್ದೀನಿ, ನೀವು ಕಾಣ್ಬೋದು. ಎಲ್ಲನೂ ಹಾಕಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಟ್ಕೊಳ್ಳಿ. ನೈಸಾಗಿ ಗ್ರೈಂಡ್ ಮಾಡಿ ನಾಳೆ ದೋಸೆ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ರುಬ್ಬಿಟ್ಟಿದ್ದು ನೈಸಾಗಿ. ಅದು ಸ್ವಲ್ಪ ತರಿ ಉಳಿಯುತ್ತೆ, ಜೋಳ ಅಲ್ವಾ, ಹಸಿ ಜೋಳ ಆದ ಕಾರಣ. ನೋಡಿ, ಮಾರನೇ ದಿವಸ ಚೆಂದ ಉಬ್ಬಿ ಬರುತ್ತೆ ಅದು. ಅದಕ್ಕೆ ತರಕಾರಿಗಳು ಯಾವುದು ಗೊತ್ತಾ, ಕ್ಯಾರೆಟು, ಬೀನ್ಸು, ಆಗ ಸ್ವಲ್ಪ ಇದು ಕಾಯಿ ಮೆಣಸು, ಶುಂಠಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿದ್ದೀನಿ ನೋಡ್ಬೋದು. ಟೊಮೆಟೊ ಒಂದು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡುವಾಗ ಅದಕ್ಕೆ ಕಾಯಿ ಮೆಣಸು, ಸ್ವಲ್ಪ ಉಪ್ಪು, ತೆಂಗಿನಕಾಯಿ ತುರಿ, ಆನಂತರ ಜೀರಿಗೆ ಪುಡಿ, ಇದೆಲ್ಲ ಸ್ವಲ್ಪ ಹಾಕ್ಕೊಳ್ತಾ ಬರೋಣ. ನಿಮಗೆ ಖಾರ ಬೇಕು ಅಂದರೆ ಸ್ವಲ್ಪ ಮಸಾಲೆ ಕೂಡ ಹಾಕ್ಕೋಬೋದು ನೀವು ಇದಕ್ಕೆ, ಸಾರಿನ ಪುಡಿ ಅಥವಾ ಗರಂ ಮಸಾಲೆ ಏನು ಬೇಕಾದರೂ ನೀವು ಹಾಕ್ಕೋಬೋದು. ನಾನು ಹಾಕ್ಕೊಂಡಿರಲಿಲ್ಲ, ಈ ಸೆಕೆಗೆ ಏನು ಬೇಡ ಅಂತ ಅನಿಸುತ್ತೆ, ನೋಡ್ಬೋದು ನೀವು ಇದರಲ್ಲಿ. ನೋಡಿ, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡೆ ನಾನು. ಜೀರಿಗೆ ಪುಡಿ, ಒಂದು ಅರ್ಧ ಚಮಚೆಯಷ್ಟು ಜೀರಿಗೆ ಪುಡಿ ಹಾಕಿದ್ದೆ. ಆನಂತರ ಕಾಯಿ ಮೆಣಸು, ಖಾರ ಎಷ್ಟು ಬೇಕೋ ಅಷ್ಟು ಕಾಯಿ ಮೆಣಸನ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಂಡು ಹಾಕ್ಕೊಳ್ಳಿ. ಇದು ಏನು ಗೊತ್ತಾ, ದೋಸೆ ಸ್ವಲ್ಪ ಹುಳಿ ಬರುತ್ತೆ. ನಿಮಗೆ ಬೇಡ ತರಕಾರಿ ಹಾಕೋದು ಬೇಡ ಅಂತ ಅನ್ನೋರು ಪ್ಲೇನ್ ದೋಸೆ ಕೂಡ ಮಾಡಿ ಚಟ್ನಿ ಮಾಡ್ಕೊಳ್ಳಿ. ನಾನು ಇದಕ್ಕೆ ಚಟ್ನಿ ಮಾಡಿಲ್ಲ, ನಮ್ಮ ಯಜಮಾನ ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ತಿಂದರು. ಇದು ಹಾಗೆಯೇ ತುಂಬ ಚೆಂದ ಆಗುತ್ತೆ. ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಉತ್ತಪ್ಪ ಮಾಡ್ತೀವಲ್ವ, ಅದೇ ಥರ ಸ್ವಲ್ಪ ದಪ್ಪ ದೋಸೆನ ಮಾಡ್ಕೋಬೇಕು. ನೋಡಿ, ಈ ಥರ ಬಿಡಿಸ್ಕೊಂಡು ಆ ತರಕಾರಿನ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಮೇಲೆ 1 ಚಮಚ ಎಣ್ಣೆ ಹಾಕಿ ನೀಟಾಗಿ ಮುಚ್ಚಿಟ್ಟು ಸಿಮ್ಮಲ್ಲಿ ಬೇಯಿಸ್ಕೊಳ್ಳಿ. ಒಂದು 2 ನಿಮಿಷ ಬೇಯೋಕ್ಕೆ ಬೇಕಾಗತ್ತೆ. ಇದು ಜೋಳ ಆದ ಕಾರಣ ಸ್ವಲ್ಪ ಬೇಗನೆ ಬೇಯುತ್ತೆ. ನೋಡಿ, ಮುಚ್ಚಿಟ್ಟು ಬೇಯಿಸಿ ನೋಡಿ. ಇದಾದಾಗ ಸ್ವಲ್ಪ ಪ್ರೆಸ್ ಮಾಡಿ ಕೆಳಗೆ ಬೀಳದಂಗೆ ಮಾಡಿಕೊಂಡ್ರೆ ಕೆಳಗೆ ಬೀಳೋದಿಲ್ಲ. ಬ್ರೌನ್ ಕಲರಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ, ತುಂಬಾ ಚೆನ್ನಾಗಾಗುತ್ತೆ. ಈ ಥರ 1-2 ದೋಸೆ ತಿಂದ್ಕೊಂಡು ಹೋದರೆ ಮಧ್ಯಾಹ್ನ ತನಕ ಹಸಿವೆನೇ ಆಗೋದಿಲ್ಲ. ನೋಡ್ಬೋದು, ಇದೇ ಥರ 1-2 ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ನೀವು ಬೇಕಂದರೆ ಇದಕ್ಕೆ ಈರುಳ್ಳಿ ಕೂಡ ಹಾಕ್ಕೊಳ್ಳಿ ಈ ತರಕಾರಿ ಜೊತೆ. ಮಸಾಲೆ ಬೇಕನ್ನೋರು ಸ್ವಲ್ಪ ಮಸಾಲೆ ಪುಡಿ ಹಾಕ್ಕೊಳ್ಳಿ ಅಷ್ಟೇ. ತುಪ್ಪ ಜೊತೆ ತಿನ್ನಲಿಕ್ಕೆಲ್ಲ ತುಂಬಾ ಚೆನ್ನಾಗಾಗುತ್ತೆ ಇದು. ಹಾಗೆಯೇ ಕ್ರಿಸ್ಪ್ ದೋಸೆ ಒಯ್ಯೋಕ್ಕೂ ಬರುತ್ತೆ.
ನೋಡಿ ಅದು ಏನು ಗೊತ್ತಾ, ಹಾಫ್ ಬಾಯ್ಲ್ ಆಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ ಕುರುಮ್ ಅಂತ ತಿನ್ನಲಿಕ್ಕೆ. ಬೀನ್ಸ್ಗೆಲ್ಲ ಉಪ್ಪು ಹಾಕೋ ಕಾರಣ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ, ಅದೇನು ತೊಂದರೆ ಇಲ್ಲ. ಅದೇ ಹೇಳಿದೆ, ಸ್ವಲ್ಪ ಮುಚ್ಚಿಟ್ಟು ಬೇಯಿಸ್ಬೇಕು ಅಷ್ಟೇ ಇದರಲ್ಲಿ. ಈ ಥರ ಒಂದು ದೋಸೆ ಮಾಡಿ ನೋಡಿ. ನಾನು ಆ್ಯಕ್ಚುಲಿ ವ್ರತದಲ್ಲಿ ಬರೀ ಇದರ ಪ್ಲೇನ್ ದೋಸೆ ಮಾಡಿದ್ದೆ ನಾನು. ಈಗ ನೋಡಿ ಈ ಥರ ದೋಸೆ ಮಾಡಿಕೊಂಡು ತಿನ್ನಿ. ತುಂಬ ಹೆಲ್ದಿ ಅಂತ ಅನಿಸುತ್ತೆ. ಈ ತರಕಾರಿ ತಿನ್ನೋದಂಥ ಮಕ್ಕಳಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ದೋಸೆ ಆಗಿದೆ ಅಂತ ನೀವು ಕಾಣ್ಬೋದು. ಆನಂತರ ಕುರು ದೋಸೆ ಕೂಡ ಮಾಡಿದ್ದೆ, ನೀವು ನೋಡ್ಬೋದು. ನಿಮಗೆ ಬೇಕಾದರೆ ಈ ಥರನೂ ಮಾಡಿಕೊಂಡು ತಿನ್ಬೋದು ಚಟ್ನಿ ಜೊತೆ ಕೂಡ. ಅದು ಜೋಳದ ಒಂದೊಂದು ಉಳಿದಿತ್ತು, ಅದ ಕಾರಣ ಸ್ವಲ್ಪ ಬಿಡಿಸ್ಲಿಕ್ಕೆ ಕಷ್ಟ ಕೊಟ್ಟಿತ್ತು ನನಗೆ. ಕರೆಂಟ್ ತುಂಬ ಹೋಗಿ ಬರ್ತಾಯಿದೆ. ಇನ್ನೊಂದ್ಸಲ ಹಾಕಬೇಕಂದ್ರೆ ಕರೆಂಟ್ ಇರಲಿಲ್ಲ ನಿನ್ನೆ. ತುಂಬ ಸೆಡ್ಲು ಮಳೆ ಎಲ್ಲ ಇತ್ತು ರಾತ್ರಿ. ಎಲ್ಲ ಊರಿನಲ್ಲಿ ಇದೆ ಅಂತ ಅನಿಸುತ್ತೆ. ಹೇಗಾಯಿತು ಹೇಳಿ ಫ್ರೆಂಡ್ಸ್ ಈ ವಿಡಿಯೋ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ನೋಡಿ ಕಲರ್ಫುಲ್ ಹೆಲ್ದಿ ದೋಸೆ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.